ಜಪಾನ್ ಅವ್ರದ್ದು ಸ್ಟ್ರೇಟ್ ಸಿಲ್ಕಿ ಸ್ಮೂತ್ ತಲೆ ಕೂದಲಿನ ರಹಸ್ಯ ಏನು ಗೊತ್ತಾ? ಅವರು ಮನೆಯಲ್ಲೇ ಮಾಡಿ ಹಚ್ಕೊಳ್ಳುವಂತಹ ಈ ಒಂದು ರೈಸ್ ಅಂದರೆ ಅನ್ನದ ಹೇರ್ ಮಾಸ್ಕ್. ಇದನ್ನ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು. ನೀವು ಬೇಕಾದರೂ ಟ್ರೈ ಮಾಡ್ಬೋದು. ಒಂದೇ ವಾಶಿಗೆ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ನಾನು ಆ್ಯಕ್ಚುಲಾಗಿ ಯಾವ ಹೇರ್ ಸೆರಮ್ ಕೂಡ ಹಾಕಿಲ್ಲ, ಯಾವ ಕಂಡೀಷನರ್ ಕೂಡ ಹಾಕಿಲ್ಲ. ಮನೆಯಲ್ಲೇ ಮಾಡಿರುವಂಥ ಈ ನ್ಯಾಚುರಲ್ ಸೆರಮನ್ನು ಒಂದ್ಸರಿ ಹಾಕಿ ಸ್ನಾನ ಮಾಡಿರುವಂಥದ್ದು. ಒಂದು ಮೈಲ್ಡ್ ಶಾಂಪನ್ನು ಹಾಕಿಬಿಟ್ಟು ಎಷ್ಟು ಸಾಫ್ಟ್ ಫೀಲ್ ಆಗ್ತಾ ಇದೆ ಅಂತಂದರೆ ಕೂದಲು ನನಗೆ ನಂಬಕ್ಕಾಗ್ತಿಲ್ಲ. ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂದರೆ ಒಂದೇ ವಾಶಿಗೆ. ಸೊ ನೀವು ಕೂಡ ಇದನ್ನ ಆರಾಮ್ಸೆ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್. ನಿಮಗೆ ಅನಿಸುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮಗೆ ಖುಷಿ ಆಗುತ್ತೆ. ಒಂದ್ಸರಿ ನೀವು ಉಪಯೋಗ ಮಾಡಿ ಆದ ನಂತರ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ. ಮತ್ತು ನನಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈಗ ಈ ಹೇರ್ ಮಾಸ್ಕನ್ನು ಅಥವಾ ಈ ಹೇರ್ ಸೆರಮನ್ನು ತುಂಬಾ ಸುಲಭವಾಗಿ ಮನೆಯಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋದು ನಮಗೆ ಒಂದು ಸ್ವಲ್ಪ ರೈಸ್, ಊಟದ ಅಕ್ಕಿಯನ್ನು ಬೇಕಾದರೂ ತಗೋಬೋದು. ಒಂದು ಅರ್ಧ ಬೌಲಷ್ಟು ರೈಸನ್ನು, ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಫಸ್ಟ್ ಎಷ್ಟು ಕ್ಲೀನ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ಅದರಲ್ಲಿ ಧೂಳು ಅಥವಾ ಏನಾದರೂ ಪ್ರಿಸರ್ವೇಟಿವ್ಸ್ ಏನಾದರೂ ಹಾಕಿದರೆ ಅದು ಇದ್ದರೆ ಅದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಕ್ಲೀನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದ ನಂತರ ಅರ್ಧ ಬೌಲ್ ರೈಸಿಗೆ ನೀವೊಂದು 3 ಬೌಲಷ್ಟು ನೀರನ್ನು ಹಾಕ್ಕೊಂಡು ನೀವು ಇದನ್ನ ಚೆನ್ನಾಗಿ ಬೇಯಿಸಬೇಕು. ಯಾಕಂತಂದರೆ ನಾವು ಊಟಕ್ಕಾದ್ರೆ ಏನು ಮಾಡ್ತೀವಿ, 1:2 ಅಂದರೆ 1 ಬೌಲ್ ರೈಸಿಗೆ 2 ಬೌಲ್ ನೀರು ಹಾಕ್ತೀವಿ. ಬಟ್ ಇದಕ್ಕೆ ನಾವು ಆ ಥರ ಅಲ್ಲ. ಅರ್ಧ ಬೌಲ್ ರೈಸಿಗೆ ನಾವು ಎಷ್ಟು ರೈಸ್ ತೊಗೊಂಡಿರ್ತೀವೋ ಅದರ 3 ಪಟ್ಟು ನೀರು ಹಾಕಬೇಕು. ಯಾಕಂತಂದರೆ ನಮಗೊಂದು ಸ್ವಲ್ಪ ಜಾಸ್ತಿ ಬೇಯಬೇಕು ಮತ್ತು ಅದರಲ್ಲಿ ಸ್ವಲ್ಪ ತಿಳಿ ಬರುತ್ತಲ್ವ, ಅದು ಉಳಿಬೇಕು. ಗಂಜಿ ತಿಳಿ ಟೈಪ್ ಬರುತ್ತಲ್ವ, ಅದು ಉಳಿಬೇಕು. ನೀವು ಸ್ವಲ್ಪ ಬೇಯಿಸಿದ್ರೆ ಗಟ್ಟಿ ಗಟ್ಟಿ ಇರುತ್ತೆ, ಪೇಸ್ಟ್ ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ. ಮತ್ತು ನಾವು ಅದಕ್ಕೆ ನೀರನ್ನು ಹಾಕಿ ಪೇಸ್ಟ್ ಮಾಡೋದು ಬೇಡ. ಅದಕ್ಕೆ ಚೆನ್ನಾಗಿ ಬೆಂದು ತಿಳಿ ಸ್ವಲ್ಪ ಇರೋ ಥರ ನೀವು ನೋಡ್ಕೊಳ್ಳಿ. ಚೆನ್ನಾಗಿ ಬೆಂದಾದ ನಂತರ ಏನು ಮಾಡಬೇಕು ಅಂತಂದರೆ ಅದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಈಗ ಕ್ಲೀನಾಗಿ ಬೆಂದಿದೆ, ತಣ್ಣಗೂ ಆಗಿದೆ. ಇದರಲ್ಲಿ ಸ್ವಲ್ಪ ತಿಳಿ ಅಂಶ ಇದೆ ನೋಡಿ, ಕಂಪ್ಲೀಟ್ ಡ್ರೈ ಆಗಿಲ್ಲ. ಇದನ್ನೇ ನಾವು ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ನೀವು ಕಂಪ್ಲೀಟಾಗಿ ಡ್ರೈ ಆಗಿ ಅನ್ನ ಮಾಡಿದರೆ ಏನಾಗುತ್ತೆ, ಮತ್ತು ನೀರು ಹಾಕೋಬೇಕಾಗುತ್ತೆ, ಹಾಗಾದರೆ ಸತ್ತು ಹೋಗುತ್ತೆ. ಅದಕ್ಕೆ ಆ ತಿಳಿ ಇದ್ರೇ ಒಳ್ಳೆಯದು. ಅದಕ್ಕೆ ನಾನು ಹೇಳಿದ್ದು, ನೀವು ಅನ್ನ ಬೇಯಿಸುವಾಗಲೇ ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲೂ ಬೇಯಿಸ್ಕೋಬೋದು. ಅದಾದ ನಂತರ ಗ್ರೈಂಡ್ ಮಾಡಿ ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ತಲೆಗೆ ಹಚ್ಚೋದಕ್ಕೆ ಸೂಪರಾಗಿ ಬರುತ್ತೆ. ಈ ಸೆರಮ್ ಅಥವಾ ಈ ಮಾಸ್ಕ್ ಇದೆಯಲ್ವ, ಫಸ್ಟ್ ಕ್ಲಾಸಾಗಿ ಬರುತ್ತೆ. ಅನ್ನದ ಪೇಸ್ಟ್ ರೆಡಿಯಾಗಿದೆ. ಈಗ ಒಂದು ಬೌಲ್ ತಗೊಂಡು ಕಾರ್ನ್ ಸ್ಟ್ರ್ಯಾಚ್ ಅಂತ ಬರುತ್ತೆ, ಅಂದರೆ ಈ ಜೋಳದ ನೈಸ್ ಆಗಿರುವಂಥ ಹಿಟ್ಟು, ಕಾರ್ನ್ ಸ್ಟ್ರ್ಯಾಚ್ ಅಂತಲೇ ಬರುತ್ತೆ. ಅದು ನಾವು 1 ಅಥವಾ 1 ಚಮಚ ಸಾಕು, 1 ಚಮಚ ತಗೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು. ನೀವು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಾಗ ಏನಾಗುತ್ತೆ, ಆ ಟೆಕ್ಸ್ಚರ್ ಇದೆಯಲ್ವ ಕ್ರೀಮಿ ಆಗುತ್ತೆ, ಕ್ರೀಮ್ ಟೈಪ್ ಆಗುತ್ತೆ. ಈ ಥರ ಆಗಬೇಕು. ತುಂಬ ಕುದಿಸಿ ದಪ್ಪ ಮಾಡೋದಲ್ಲ, ಜಸ್ಟ್ ಲೈಟಾಗಿ ಕ್ರೀಮಿ ಟೆಕ್ಸ್ಚರ್ ಬಂದ ನಂತರ ಸ್ಟವನ್ನು ಬಂದ್ ಮಾಡಿ ಇದನ್ನ ಇಳಿಸ್ಬಿಟ್ಟು ಇದನ್ನ ತಣ್ಣಗಾಗಲಿಕ್ಕೆ ಬಿಡಿ. ಇದು ತುಂಬ ದಪ್ಪ ಆದರೆ ನಮಗೆ ಆ ಹೇರ್ ಮಾಸ್ಕ್ ಕರೆಕ್ಟಾಗಿ ಬರಲ್ಲ. ಇದು ಕಾರ್ನ್ ಸ್ಟ್ರ್ಯಾಚನ್ನು ನೀರಲ್ಲಿ ಕಲಿಸ್ಬಿಟ್ಟು ಮಾಡ್ಕೊಂಡಿರುವಂತಹ ಒಂದು ಸೆರಮ್ ಟೈಪ್. ಇದಕ್ಕೆ ಇವಾಗ ನಾವು ಅನ್ನದ ಪೇಸ್ಟನ್ನು ಹಾಕೋಬೇಕು. ಎಲ್ಲ ಪೇಸ್ಟನ್ನು ಹಾಕೋಬೇಕು ಅಂತಿಲ್ಲ, ಇದೊಂದು ಸ್ವಲ್ಪ ದಪ್ಪ ಇರೋ ಥರ ಅಂದಾಜಾಗಿ ಮಾಸ್ಕಿಗೆ ರೆಡಿ ಆಗೋ ಥರ ಒಂದು 4 ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಇದಕ್ಕೆ ಇನ್ನೂ 2 ವಸ್ತುಗಳನ್ನು ಹಾಕೋದಿದೆ. ಅದು ಏನು ಅಂತಂದರೆ, ಒಂದು ಹರಳೆಣ್ಣೆ 1 ಚಮಚದಷ್ಟು ಹಾಕೊಳ್ಳಿ. ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ಸಾಕು. ಹಾಗೆಯೇ ಮತ್ತೊಂದು ಅತೀ ಮುಖ್ಯವಾಗಿರುವಂಥ ಅಂಶ ಏನು ಅಂತಂದರೆ ಅದು ಈ ತೆಂಗಿನ ಎಣ್ಣೆ ಕೂಡ ಅಷ್ಟೇ ಒಂದು 2 ಚಮಚದಷ್ಟು ಹಾಕೋಬೇಕು. ಹರಳೆಣ್ಣೆ, ತೆಂಗಿನೆಣ್ಣೆ ತಲೆ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ಗೊತ್ತು ನಿಮಗೆ. ಇನ್ನೊಂದು ಏನು ಅಂತಂದರೆ, ಜಪಾನವರು ಆ್ಯಕ್ಚುಲಾಗಿ ಹರಳೆಣ್ಣೆ ಬದಲು ಆಲಿವ್ ಆಯಿಲ್ ಹಾಕೊತಾರೆ. ಆಲಿವ್ ಆಯಿಲ್ ಬೇಕಾದರೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಇದಕ್ಕೊಂದು ಸ್ವಲ್ಪ ನೀವು ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ರೆಡಿ ಮಾಡ್ಕೋಬೇಕು. ಅಕ್ಕಿಯಲ್ಲಿರುವಂತಹ ಸತ್ವಗಳು, ಕಾರ್ನ್ ಸ್ಟ್ರ್ಯಾಚಲ್ಲಿರುವಂತಹ ಸತ್ವಗಳು, ಹರಳೆಣ್ಣೆ, ತೆಂಗಿನೆಣ್ಣೆ, ಅಲೋವೆರಾ ಜೆಲ್ ಇದೆಲ್ಲ ಸೇರಿ ಇದೆಯಲ್ವಾ, ನಿಮ್ಮ ತಲೆ ಕೂದಲಿಗೆ ಶೈನಿಂಗ್ ಬರೋದಕ್ಕೆ, ಸ್ಟ್ರೈಟ್ ಆಗೋದಕ್ಕೆ, ಸ್ಮೂತ್ ಆಗೋದಕ್ಕೆ, ಸಿಲ್ಕಿ ಆಗೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ.
ಇದನ್ನ ನೀವು ಕ್ಲೀನಾಗಿ ತಲೆ ಕೂದಲನ್ನು ಬಾಚಿಬಿಟ್ಟು ಬಿಡಿಸಿಬಿಟ್ಟು ನೀಟಾಗಿ ಹಚ್ಚಿಬಿಟ್ಟು ಸ್ನಾನಕ್ಕೆ ಒಂದು 3/4 ಗಂಟೆ ಮುಂಚೆ ಹಚ್ಚಿಬಿಟ್ಟು ಒಂದು 3/4 ಗಂಟೆ ಅಥವಾ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಮೈಲ್ಡ್ ಶಾಂಪು ಹಾಕಿಬಿಟ್ಟು ಫಸ್ಟ್ ವಾಶಿಗಿದೆಯಲ್ವ, ನಿಮಗೆ ಸಲೂನಲ್ಲಿ ಸಿಗುವಂತಹ ಸಾಫ್ಟ್ನೆಸ್, ಸಿಲ್ಕಿ ಫೀಲ್ ಸಿಗುತ್ತೆ ಒಂದೇ ವಾಶಿಗೆ. ವಾರದಲ್ಲಿ 2 ಸರಿ ಅಂತೂ ಮಾಡಿದರೆ ನೀವು 1 ತಿಂಗಳಲ್ಲಿ ನಿಮ್ಮ ತಲೆ ಕೂದಲು ಸ್ಟ್ರೈಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಸ್ಮೂತ್ ಆಗುತ್ತೆ, ತುಂಬ ಚೆಂದ ಆಗುತ್ತೆ. ನೀವು ಬೇಕಾದರೆ ನೋಡಿ, ಜಪಾನ್ ಅವ್ರದ್ದು ನೀವು ವಿಡಿಯೋಗಳಲ್ಲಿ ನೋಡಿರ್ತೀರ, ತಲೆ ಕೂದಲು ತುಂಬ ಚೆನ್ನಾಗಿರುತ್ತೆ, ಸ್ಟ್ರೈಟಾಗಿ ಸಿಲ್ಕಿಯಾಗಿ ಸ್ಮೂತಾಗಿರುತ್ತಲ್ವ. ಅದಕ್ಕೆ ಇದೇ ಮೇನ್ ರೀಸನ್, ಯಾವ ಸಲೂನೂ ಅಲ್ಲ, ಏನೂ ಅಲ್ಲ. ಆಗ ನಾವು ಕೂಡ ಬೇರೆಯವರ ಚೆನ್ನಾಗಿರುವಂಥ ತಲೆ ಕೂದಲನ್ನು ನೋಡಿ ಆಸೆ ಪಡ್ಕೋಬೇಕಾಗಿಲ್ಲ, ಮನೆಯಲ್ಲೇ ನಾವೇ ಅದನ್ನ ಟ್ರೈ ಮಾಡ್ಬೋದು, ಅದರ ಬೆಸ್ಟ್ ರಿಸಲ್ಟನ್ನು ಕೂಡ ಪಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.